ಮಹಾಭಾರತ ಯುದ್ಧದಲ್ಲಿ ಕರ್ಣ ಹೇಗೆ ಕೊಲ್ಲಲ್ಪಟ್ಟ ಎನ್ನುವುದು ವಿಶೇಷವಾಗಿ ನಾವೇನು ಹೇಳಬೇಕಾಗಿಲ್ಲ. ಅಪ್ರತಿಮ ಸಾಹಸಿ ಕರ್ಣನ ಮರಣದ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣ ಹಾಗೂ ಶ್ರೇಷ್ಠ ಧನುರ್ಧಾರಿ ಅರ್ಜುನನಿಂದ ಕೆಲವಾರು ಯುದ್ಧ ಧರ್ಮದ ಮುಖ್ಯ ನಿಯಮಗಳನ್ನ ಗಾಳಿಗೆ ತೂರಲಾಗಿತ್ತು. ನಿಶಸ್ತ್ರಧಾರಿಯ ಮೇಲೆ ಆಕ್ರಮಣ ಮಾಡುವಂತಿಲ್ಲ, ಯೋಧನೊಬ್ಬನನ್ನು ಹಿಂದಿನಿಂದ ಆಕ್ರಮಣ ಮಾಡುವಂತಿಲ್ಲ, ಶಸ್ತ್ರ ಹಿಡಿದವ ಹೊಂಡವೊಂದರಲ್ಲಿ ಕುಸಿದ ತನ್ನ ರಥದ ಚಕ್ರವನ್ನು ಮೇಲಕ್ಕೆ ಎತ್ತುತ್ತಿದ್ದ ಕರ್ಣನನ್ನು ಹಿಂದಿನಿಂದ ಕೊಲ್ಲಲಾಯಿತು. ಈ ಎರಡು ಯುದ್ಧದ ಮೂಲ ನಿಯಮಗಳು ಶ್ರೀಕೃಷ್ಣ ಮತ್ತು ಅರ್ಜುನರಿಂದ ಮುರಿಯಲ್ಪಟ್ಟಿದ್ದವು. ಈ ಇಬ್ಬರು ಶ್ರೇಷ್ಠ ಧರ್ಮಪಾಲಕರು ಅಧರ್ಮದಿಂದ ಕರ್ಣನ ಕೊಂದದ್ದು ಅರ್ಥೈಸಲು ಹೇಗೆ ಸಾಧ್ಯ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜನಾಮಹಂ ಎಂದ ಕೃಷ್ಣನ ಮಾತು ಬೂಟಾಟಿಕೆ ಅಷ್ಟೇ. ಈ ಘಟನೆ ಹಿಂದಿನ ತತ್ವ ಅರ್ಥೈಸಲು ನಿಜಕ್ಕೂ ಯಾರಿಂದಲೂ ಸಾಧ್ಯವಾಗುತ್ತಿಲ್ಲವೇ? ಹೌದು, ಕರ್ಣನ ಸಾವಿನ ಬಗ್ಗೆ ಹಲವಾರು ನಿಗೂಢ ಮಾಹಿತಿಗಳು ಇನ್ನೂ ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಕರ್ಣನ ಸಾವು ಎಷ್ಟು ವಿಚಿತ್ರವಾಗಿತ್ತೋ ಅಷ್ಟೇ ರಹಸ್ಯಮಯವಾಗಿದೆ. ಬನ್ನಿ ಆ ಸಾವಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕರ್ಣ ಹುಟ್ಟಿದ ಮೊದಲ ದಿನವೇ ಅವನ ತಾಯಿ ಕುಂತಿ ಅವನನ್ನ ತ್ಯಜಿಸಿದಾಗ ಅವನ ಜೀವನವು ಮೊದಲಿನಿಂದಲೂ ಶಾಪಗ್ರಸ್ತವಾಗಿತ್ತು. ನಂತರ ಜೀವನದಲ್ಲಿ ಅವನು ಒಮ್ಮೆ ಅಲ್ಲ ಅನೇಕ ಬಾರಿ ಶಾಪಗ್ರಸ್ತನಾಗುತ್ತಾನೆ. ಕರ್ಣ ಕುಂತಿಯ ಮೊದಲ ಮಗ, ಪಾಂಡವರ ಹಿರಿಯಣ್ಣ, ಪರಶುರಾಮನ ಮೆಚ್ಚಿನ ಶಿಷ್ಯ, ದುರ್ಯೋಧನನ ಆಪ್ತ ಮಿತ್ರ, ಅರ್ಜುನನ ಪರಮಶತ್ರು. ಅವನು ಭೀಷ್ಮನ ಕಣ್ಣಲ್ಲಿ ಸಿಡಿಮಿಡಿ ಉಂಟು ಮಾಡುವ ಆಸಾಮಿ. ಭೀಮನ ಪಾಲಿಗೊಂದು ಅಸೂಯೆ. ಕರ್ಣನೆಂದ್ರೆ ಅಷ್ಟೇ ಅಲ್ಲ, ದ್ರೌಪದಿಯ ಮೊದಲ ಪ್ರೀತಿ. ಶತ್ರುಗಳ ಎದೆಯಲ್ಲಿ ಭಯದ ಅಲೆಯನ್ನೇ ಎಬ್ಬಿಸಿದ ವೀರಯೋಧ. ಅಷ್ಟೇ ಅಲ್ಲ, ಆತ ದ್ರೌಪದಿಯ ಎದೆಯಲ್ಲಿಯೂ ಪ್ರೀತಿಯ ಆಸೆಯ ತರಂಗ ಎಬ್ಬಿಸಿದ ಸುರಸುಂದರಾಂಗ. ಕೊಡಗೈ ದೊರೆ ಲಿಂಗರಾಜ. ಹುಟ್ಟಿನಿಂದಲೂ ಕ್ಷತ್ರಿಯಾಗಿದ್ದರೂ ಎಲ್ಲರಿಂದಲೂ ಸೂತಪುತ್ರ ಎಂದು ಕರೆಸಿಕೊಂಡ ನತದೃಷ್ಟ. ಒಂದೇ ಮಾತಲ್ಲಿ ಹೇಳಬೇಕೆಂದ್ರೆ ಮಹಾಭಾರತದ ದುರಂತ ನಾಯಕ. ಇಂತಹ ಕರ್ಣನಿಗೆ ಸಾಲು ಸಾಲು ಶಾಪಗಳೇ ಇದ್ದವು. ಕರ್ಣ ಹುಟ್ಟಿದ ಮೊದಲ ದಿನವೇ ಅವನ ತಾಯಿ ಅವನನ್ನ ತ್ಯಜಿಸಿದಾಗ ಅವನ ಜೀವನವು ಶಾಪಗ್ರಸ್ತದಿಂದಲೇ ಪ್ರಾರಂಭವಾಗುತ್ತದೆ. ನಂತರ ಜೀವನದಲ್ಲಿ ಅವನು ಒಮ್ಮೆ ಅಲ್ಲ ಅನೇಕ ಬಾರಿ ಶಾಪಗ್ರಸ್ತನಾಗುತ್ತಾನೆ. ಅವನ ಸಾವಿಗೆ ಕಾರಣರಾದ ಆ 3 ಪ್ರಮುಖ ಶಾಪಗಳು ಹೀಗಿವೆ. ಪರಶುರಾಮರ ಶಾಪ. ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿಯಬೇಕೆಂದು ಬಯಸಿದ ಕರ್ಣ ಅವರಿಂದ ಸೂತಪುತ್ರ ಎಂಬ ಅವಮಾನಕ್ಕೆ ಒಳಗಾಗುತ್ತಾನೆ. ಇದೇ ಕಾರಣ ಅವನು ಪರಶುರಾಮರ ಬಳಿ ವಿದ್ಯೆ ಕಲಿಯಲು ಹೋಗುತ್ತಾನೆ. ಆದರೆ ಪರಶುರಾಮರು ಬ್ರಾಹ್ಮಣ ಹುಡುಗರಿಗೆ ಮಾತ್ರ ತರಬೇತಿ ನೀಡುತ್ತಿದ್ದರು ಮತ್ತು ಬೇರೆ ಯಾರಿಗೂ ಅವರು ತರಬೇತಿ ನೀಡುತ್ತಿರಲಿಲ್ಲ. ಕರ್ಣನು ಮತ್ತೆ ತಿರಸ್ಕರಿಸಲ್ಪಡುವ ಸ್ಥಿತಿಯಲ್ಲಿರಲಿಲ್ಲ ಮತ್ತು ತನ್ನನ್ನು ತಾನು ಅವನು ಬ್ರಾಹ್ಮಣರಂತೆ ತೋರಿಸಿಕೊಳ್ಳುತ್ತಾನೆ. ಆದ್ದರಿಂದ ಪರಶುರಾಮನು ಉನ್ನತ ಮಟ್ಟದ ಜ್ಞಾನವನ್ನ ಕರ್ಣರಿಗೆ ನೀಡುತ್ತಾರೆ. ಯುದ್ಧ ಮತ್ತು ಆಯುಧದ ಪ್ರತಿಯೊಂದು ವಿವರವನ್ನ ಅವರು ಅವನಿಗೆ ಕಲಿಸುತ್ತಾರೆ. ಆದರೆ ಒಂದು ದಿನ ಪರಶುರಾಮರು ದಣದಿದ್ದಾಗ ಕರ್ಣನ ತೊಡೆಯ ಮೇಲೆ ಮಲಗುವ ಬಯಕೆಯನ್ನ ಹೇಳುತ್ತಾರೆ. ಪರಶುರಾಮರು ನಿದ್ರೆಯಲ್ಲಿದ್ದಾಗ ದುಂಬಿಯೊಂದು ಕರ್ಣನ ತೊಡೆಯ ಮೇಲೆ ಚುಚ್ಚಿ ಅವನಿಗೆ ಅಪಾರ ನೋವು ತರುತ್ತದೆ ಮತ್ತು ದುಂಬಿಯು ಅಕ್ಷರಶಃ ರಂಧ್ರವನ್ನುಗೊಳಿಸಿ ಸುತ್ತಲೂ ರಕ್ತದ ಕೊಳವನ್ನ ಹರಿಸುತ್ತದೆ. ಆದರೆ ಧೈರ್ಯಶಾಲಿ ವಿದ್ಯಾರ್ಥಿಯು ತನ್ನ ಶಿಕ್ಷಕನ ಕಿರುನಿದ್ದೆಗೆ ತೊಂದರೆಯಾಗದಂತೆ ನೋವನ್ನು ಸಹಿಸಿಕೊಳ್ಳುತ್ತಾನೆ. ಇದರಿಂದ ಕರ್ಣನು ಬ್ರಾಹ್ಮಣನಲ್ಲ ಆದರೆ ಕ್ಷತ್ರಿಯನೆಂದು ಪರಶುರಾಮರಿಗೆ ಅರ್ಥವಾಗುತ್ತದೆ. ಹೀಗಾಗಿ ಕರ್ಣನು ಮೋಸದ ಅಪರಾಧಿ ಎಂದು ಸಾಬೀತಾಗುತ್ತದೆ. ಮೋಸದಿಂದ ಕೋಪಗೊಂಡು ತನ್ನ ನಿಜವಾದ ಆತ್ಮವನ್ನು ಮರೆಚುವ ಪರಶುರಾಮನು ಅವನನ್ನು ಶಪಿಸುತ್ತಾರೆ. ನೀನು ಸಂಪಾದಿಸಿದ ಎಲ್ಲ ಜ್ಞಾನ, ಪ್ರಮುಖ ಆಕಾಶ ಶಾಸ್ತ್ರಗಳು ಅವನಿಗೆ ಹೆಚ್ಚು ಅಗತ್ಯವಿದ್ದ ಸಮಯದಲ್ಲಿ ಮರೆತು ಹೋಗುವಂತೆ ಕಠೋರ ಶಾಪವನ್ನ ನೀಡುತ್ತಾರೆ. ಈ ಒಂದು ಶಾಪ ಅವನ ಸಾವಿಗೆ ನಿಜಕ್ಕೂ ಕಾರಣವಾಗುತ್ತದೆ. ಬ್ರಾಹ್ಮಣನ ಶಾಪ. ಒಮ್ಮೆ ಕರ್ಣನು ತನ್ನ ಬಿಲ್ಲುಗಾರಿಕೆ ಕೌಶಲ್ಯವನ್ನು ಅಭ್ಯಾಸ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಬಾಣವು ಹಸುವನ್ನು ಹೊಡೆಯುತ್ತದೆ.
ಬಡ ಹಸುವು ನೋವಿನಿಂದ ನೆರಳುತ್ತದೆ. ಹಸುವಿನ ಮಾಲೀಕನಾದ ಬ್ರಾಹ್ಮಣನು ಸ್ಥಳಕ್ಕೆ ಓಡಿ ಬರುತ್ತಾನೆ. ತನ್ನ ಹಸುವು ಅಸಹಾಯಕವಾಗಿ ನೋವಿನಿಂದ ಅಳುತ್ತಾ ಸಾಯುವುದನ್ನು ಕಾಣುತ್ತಾನೆ. ಹಸುವಿನ ಸಾವಿನಿಂದ ಬೇಸರಗೊಂಡ ಬ್ರಾಹ್ಮಣನು ಕರ್ಣನನ್ನು ಕಠೋರವಾಗಿ ಶಪಿಸುತ್ತಾನೆ. ನನ್ನ ಹಸುವಿನಂತೆ ನೀನೂ ಸಹ ಅತ್ಯಂತ ನಿರ್ಣಾಯಕ ಯುದ್ಧದಲ್ಲಿ ಅಸಹಾಯಕನಾಗಿ ಸಾವನ್ನಪ್ಪುತ್ತೀಯ ಎಂದು ಶಾಪ ನೀಡುತ್ತಾನೆ. ಭೂಮಿ ತಾಯಿಯ ಶಾಪ. ತನ್ನ ಸಾಮ್ರಾಜ್ಯದಲ್ಲಿ ಕರ್ಣ ಒಮ್ಮೆ ತಿರುಗುತ್ತಿರುವಾಗ ಕರ್ಣನು ಒಂದು ಸಣ್ಣ ಹುಡುಗಿಯ ಅಸಹನೀಯವಾಗಿ ಅಳುತ್ತಿರುವುದನ್ನು ಕಾಣುತ್ತಾನೆ. ಅವನು ಕಾರಣವನ್ನು ಕೇಳುತ್ತಾನೆ ಮತ್ತು ಹುಡುಗಿ ತನ್ನ ತಾಯಿ ಕೊಟ್ಟ ಮಣ್ಣಿನ ಪಾತ್ರೆಯಲ್ಲಿದ್ದ ತುಪ್ಪವನ್ನು ಕೈಬಿಟ್ಟು ಕೆಳಗೆ ಚೆಲ್ಲಿದ್ದರಿಂದ ತನ್ನ ತಾಯಿಯು ಕೋಪಗೊಳ್ಳುತ್ತಾಳೆ ಎಂದು ಅಳುತ್ತಾ ಉತ್ತರಿಸುತ್ತಾಳೆ. ಆಗ ಕರ್ಣನು ಅವಳಿಗೆ ಮತ್ತೊಂದು ತುಪ್ಪವನ್ನು ನೀಡಲು ಮುಂದಾಗುತ್ತಾನೆ. ಆದರೆ ಹುಡುಗಿ ಅಚಲವಾಗಿದ್ದಳು. ತನಗೆ ಅದೇ ತುಪ್ಪ ಬೇಕೆಂದು ಒತ್ತಾಯಿಸುತ್ತಾಳೆ. ಯಾವುದೇ ಆಯ್ಕೆ ಇಲ್ಲದೆ ಕರ್ಣನು ಒದ್ದೆಯಾದ ಮಣ್ಣನ್ನು ತೆಗೆದುಕೊಂಡು ತನ್ನೆಲ್ಲಾ ಶಕ್ತಿಯಿಂದ ಪುಡಿ ಪುಡಿ ಮಾಡಿ ಅದರಿಂದ ತುಪ್ಪವನ್ನು ಹಿಂಡುತ್ತಾನೆ. ಹೀಗೆ ಹುಡುಗಿಯ ಮಡಕೆ ತುಂಬಿ ಅವಳನ್ನು ಸಂತೋಷಪಡಿಸುತ್ತಾನೆ. ಆಗ ಇದ್ದಕ್ಕಿದ್ದಂತೆ ಮಹಿಳೆಯ ಶೋಕವನ್ನು ಕೇಳುತ್ತಾನೆ. ಅದು ಬೇರೆ ಯಾರೂ ಅಲ್ಲ, ಕರ್ಣನು ತನ್ನ ಮುಷ್ಟಿಯಿಂದ ಗಾಯಗೊಂಡ ಭೂತಾಯಿ. ಅವಳು ಕೋಪಗೊಂಡು ಮತ್ತು ಬಡ ಕರ್ಣನಿಗೆ ಮತ್ತೊಂದು ಶಾಪವನ್ನು ಕೊಡುತ್ತಾಳೆ. ಅತ್ಯಂತ ಮಹತ್ವದ ಯುದ್ಧದಲ್ಲಿ ತಾಯಿ ಭೂಮಿಯು ನಿನ್ನ ರಥಚಕ್ರವನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಾಳೆ ಎಂದು ಶಾಪ ನೀಡುತ್ತಾಳೆ. ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಯುದ್ಧದ 17ನೇ ದಿನ ಸಂಜೆ 3 ಶಾಪಗಳು ಒಂದೇ ಹಂತದಲ್ಲಿ ಒಮ್ಮುಖವಾಗುತ್ತವೆ ಮತ್ತು ಕರ್ಣನ ಸಾವಿಗೆ ಕಾರಣವಾಗುತ್ತವೆ. ಹೀಗೆ ಮಹಾವೀರ ಕರ್ಣನ ಅಂತ್ಯ ಅರ್ಜುನನಿಂದ ಆಗುತ್ತದೆ. ಹೀಗೆ ಮೋಸದಿಂದ ಹಾಗೂ ಶಾಪದಿಂದ ಕರ್ಣನು ಸಾವನ್ನಪ್ಪುತ್ತಾನೆ. ಆದರೆ ಸಾಯುವ ಮುನ್ನ ಕರ್ಣ ಕೃಷ್ಣನಿಂದ 3 ವರಗಳನ್ನ ಕೇಳುತ್ತಾನೆ. ಶ್ರೀಕೃಷ್ಣ ಕರ್ಣನಿಗೆ 3 ವರಗಳನ್ನು ಕೊಡುತ್ತೇನೆ ಎಂದು ವರವನ್ನು ನೀಡುತ್ತಾನೆ. ಅದರ ಪ್ರಕಾರ ಕರ್ಣ ಕೇಳಿದ 3 ವರಗಳು ಹೀಗಿವೆ. ತನ್ನ ಮೊದಲ ವರದಲ್ಲಿ ಜ್ಞಾನಿ ಕರ್ಣನು ಕೃಷ್ಣನನ್ನು ಮುಂದಿನ ಜನ್ಮದಲ್ಲಿ ತನ್ನ ರೀತಿಯ ಜನರ ಉನ್ನತಿಗಾಗಿ ವಿಶೇಷವಾದ ವರವನ್ನ ಕೇಳುತ್ತಾನೆ. 2ನೇ ವರವಾಗಿ ಕರ್ಣನು ತನ್ನ ಮುಂದಿನ ಜೀವನದಲ್ಲಿ ತನ್ನ ರಾಜ್ಯದಲ್ಲಿ ಕೃಷ್ಣನು ಜನಿಸಬೇಕೆಂದು ಬೇಡಿಕೊಳ್ಳುತ್ತಾನೆ. ಇನ್ನು ತನ್ನ ಕೊನೆಯ ವರದಲ್ಲಿ ಕರ್ಣನು ತನ್ನ ಕೊನೆಯ ವಿಧಿಗಳನ್ನ ಭೂಮಂಡಲದಲ್ಲಿ ಯಾವುದೇ ಪಾಪವಿಲ್ಲದ ಸ್ಥಳದಲ್ಲಿ ಮಾಡಿಸಬೇಕೆಂದು ಕೃಷ್ಣನಿಗೆ ಹೇಳುತ್ತಾನೆ. ಇನ್ನು ಇಡೀ ಭೂಮಿಯ ಮೇಲೆ ಅಂತಹ ಸ್ಥಳವಿಲ್ಲದ ಕಾರಣ ಕೃಷ್ಣನು ತನ್ನ ಅಂಗೈಯಲ್ಲಿ ಕರ್ಣನ ಕೊನೆಯ ವಿಧಿಗಳನ್ನ ಮಾಡುತ್ತಾನೆ. ಇದರಿಂದ ಕರ್ಣ ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗೂ ಆ ಕರ್ಣನ ಕೊನೆಯ ವಿಧಿಗಳು ನಡೆದು ಅವನ ಆಸ್ತಿಗಳನ್ನ ಈಗಲೂ ಒಂದು ವಿಂಧ್ಯ ಪರ್ವತದ ಕೊನೆಯಲ್ಲಿ ಇಡಲಾಗಿದೆ ಎಂದು ನಂಬಲಾಗಿದೆ. ಕರ್ಣನ ಸಾವಿನ ಸುದ್ದಿ ಕೇಳಿ ದ್ರೌಪದಿ ಕುರುಕ್ಷೇತ್ರದ ರಣರಂಗಕ್ಕೆ ಓಡಿ ಬರುತ್ತಾಳೆ. ಆಗಲೇ ಅಲ್ಲಿ ಕುಂತಿಯನ್ನು ಕಂಡು ಅವಳು ಗಲಿಬಿಲಿಗೊಳ್ಳುತ್ತಾಳೆ. ಹೌದು, ಕರ್ಣನಿಗೆ ಮೋಸ ಮಾಡಿದ 2 ಮಹಿಳೆಯರಲ್ಲಿ ಕುಂತಿ ಕೂಡ ಒಬ್ಬಳಾಗಿದ್ದಳು. ಅಷ್ಟೇ ಅಲ್ಲ, ದ್ರೌಪದಿ ಕರ್ಣನಿಗೆ ಮೋಸ ಮಾಡಿದ್ದು ಕೇವಲ ದ್ರೌಪದಿಗೆ ಮಾತ್ರ ಗೊತ್ತಿತ್ತು. ದ್ರೌಪದಿಯ ಸ್ವಯಂವರದಲ್ಲಿ ಮೊದಲ ನೋಟದಲ್ಲಿ ಕರ್ಣನನ್ನು ನೋಡಿ ಪ್ರೀತಿಯಲ್ಲಿ ಬಿದ್ದಿದ್ದಳು ಈ ದ್ರೌಪದಿ. ಆದರೆ ಕೃಷ್ಣನ ಮಾತಿನಂತೆ ಕರ್ಣ ಒಬ್ಬ ಸೂತಪುತ್ರನೆಂದು ಅವನನ್ನ ಅವಮಾನಿಸಿ ಹಾಗೂ ಅವನನ್ನ ಸ್ವಯಂವರದಿಂದ ಹೊರಹಾಕಲಾಗುತ್ತದೆ. ಆಮೇಲೆ ಅವಳಿಗೆ ತಾನು ಮಾಡಿದ ತಪ್ಪು ಅರಿವಾಗಿ ಅವನ ಸಾವಿನಲ್ಲಿ ಕ್ಷಮೆ ಕೇಳಲು ಕುರುಕ್ಷೇತ್ರ ಯುದ್ಧಕ್ಕೆ ಬಂದು ಅವನಲ್ಲಿ ಕ್ಷಮೆಯನ್ನ ಬೇಡುತ್ತಾಳೆ. ಈ ವಿಷಯ ತಿಳಿದು ಪಂಚಪಾಂಡವರು ಕೂಡ ನಿಜಕ್ಕೂ ಆಶ್ಚರ್ಯ ಪಡುತ್ತಾರೆ. ಕೊನೆಗೆ ಅವರಿಗೆ ಗೊತ್ತಾಗುತ್ತದೆ ಕರ್ಣ ಒಬ್ಬ ಅವರ ಹಿರಿಯಣ್ಣ ಎಂದು. ನೋಡಿದಿರಾ ಸ್ನೇಹಿತರೆ, ಏನೆಲ್ಲ ಆಟಗಳು ಆ ಕರ್ಣನೊಂದಿಗೆ ನಡೆದಿತ್ತೆಂದು. ಇಂತಹದೇ ಇನ್ನೂ ನಿಗೂಢ ಹಾಗೂ ರಹಸ್ಯಮಯ ಮಾಹಿತಿಯನ್ನ ಕರ್ಣನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.